ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೇಮ. ಇವತ್ತಿನ ವಿಷಯ ಬಂದು ಏಡಿ ಸುಕ್ಕ ಮಾಡೋದು ಹೇಗೆ ಅಂತೇಳಿ, ಹಳ್ಳಿಗಳಲ್ಲಿ ಏಡಿಯನ್ನು ಯಾವ ಥರ ಸುಕ್ಕ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈ ನದಿಗಳಲ್ಲಿ ಸಿಗುವಂಥ ಏಡಿಯನ್ನು ತಂದು ಸುಕ್ಕ ಮಾಡ್ತಾರೆ. ಅದು ತುಂಬ ರುಚಿಯೂ ಕೂಡ ಹೌದು, ಆರೋಗ್ಯಕರ ಹೌದು, ಮಕ್ಕಳಿಗೆ ದೊಡ್ಡವರಿಗೆಲ್ಲ ತುಂಬ ಒಳ್ಳೆಯದದು. ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಏಡಿ ರೆಸಿಪಿಗೆ ಬೇಕಾಗುವ ಸಾಮಗ್ರಿ: 2 ಟೊಮೆಟೊ, 2 ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಮೆಣಸು, 1 ಮುಷ್ಟಿಯಷ್ಟು ಮೆಣಸು. ಇದು ಖಾರ ಇಲ್ಲ ಇದು. ಒಂದು 30 ಮೆಣಸು ತಗೊಂಡಿದ್ದೇನೆ. ಒಂದು 10 ಎಸಳು ಬೆಳ್ಳುಳ್ಳಿ, 1/2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, 1 ಚಿಟಿಕೆಯಷ್ಟು ಮೆಂತೆ ಮತ್ತು ಸ್ವಲ್ಪ ಹುಳಿ. ನಾನು ಹುಳಿ ಹಾಕಿ ಇಷ್ಟು ಸ್ವಲ್ಪ ತಗೊಂಡಿದ್ದೆ ಅಂದರೆ ಇಲ್ಲಿ 2 ಟೊಮೆಟೊ ಹಾಕ್ತೇನೆ. ಮತ್ತು ತೆಂಗಿನಕಾಯಿ, ಇದು ಸಣ್ಣ ತೆಂಗಿನಕಾಯಿ ಆದ ಕಾರಣ 1 ಇಡೀ ತಗೊಂಡಿದ್ದೇನೆ. ಮತ್ತು ಇದರಲ್ಲಿ ಸ್ವಲ್ಪ ಅರ್ಧ ಉಂಟು, ಅದನ್ನು ಕೂಡ ಹಾಕ್ತೇನೆ. ಇದು ಸುಕ್ಕಕ್ಕೆ ರೆಡಿ ಮಾಡೋದು. ಈಗ ಮೊದಲಿಗೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೇನೆ. ಕಟ್ ಮಾಡ್ಕೊಂಡಿದ್ದೇನೆ. ಈರುಳ್ಳಿ, ಟೊಮೆಟೊ, ಶುಂಠಿ, ಮೆಣಸು, ಬೆಳ್ಳುಳ್ಳಿ. ಇವಾಗ ಒಗ್ಗರಣೆ ಮಾಡುವ. ಇದನ್ನು ಚಂದ ಮಾಡಿ ತೊಳ್ಕೊಂಡು ತಂದಿದ್ದೇನೆ. ಇದನ್ನು ನೋಡಿ, ಅದರ ಕಾಲು ಅದೆಲ್ಲ ಚಂದ ಮಾಡಿ ತೆಗಿಬೇಕು. ಇದನ್ನು ನೋಡಿ, ಈ ಥರ ಇದ್ದದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ಇಲ್ಲಿದ್ದದನ್ನು ಉಪ್ಪಾಕಿ ಚಂದ ತೊಳ್ಕೊಳ್ಬೇಕು, ಇಲ್ಲಾಂದರೆ ಅದರಲ್ಲಿ ಮಣ್ಣು ಥರ ಇರ್ತದಲ್ಲ, ಅದು ಹೋಗ್ತದೆ. ಅದು ಈಗ ಚಂದ ಮಾಡಿ ತೊಳ್ಕೊಂಡು ತಂದಾಗಿದೆ. ಇವಾಗ ಇದನ್ನು ಒಗ್ಗರಣೆ ಮಾಡುವ. ಬೇಯಿಸ್ಲಿಕ್ಕಿಡುವ. ಇದನ್ನು ಬಾಣಲೆ ಇಟ್ಟಿದ್ದೇನೆ ಒಲೆಯಲ್ಲಿ. ಈಗ 2 ಚಮಚ ಎಣ್ಣೆ ಹಾಕುವ. ಎಣ್ಣೆ ಹಾಕಿದ್ದೇನೆ. ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ತೇನೆ. 1 ಚಮಚದಷ್ಟು ಸಾಸಿವೆ ಚಟಪಟ ಎಣ್ಣೆ. ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಸ್ವಲ್ಪ ಹುರ್ಕೊಳ್ಳುವ. ನಂತರ ಮೆಣಸು ಮತ್ತು ಈರುಳ್ಳಿ ಹಾಕ್ತೇನೆ. ಮೆಣಸು, ಈರುಳ್ಳಿ, ಶುಂಠಿ ಹಾಕ್ತೇನೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159
ಮಿಕ್ಸ್ ಮಾಡಬೇಕು. ಚೆಂದ ಫ್ರೈ ಮಾಡ್ಕೊಳ್ಳುವ. ಬೇವಿನ ಸೊಪ್ಪು ಹಾಕ್ತಿದ್ದೇನೆ. ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಒಂದು ಇವಾಗ ಟೊಮೆಟೊ, ಸ್ವಲ್ಪ ಅರಿಶಿಣ, ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಯಿತು. ಇವಾಗ ಏಡಿ ಹಾಕ್ತೀನಿ. ಇವಾಗ ಮಿಕ್ಸ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡ್ತೀನಿ. ಇವಾಗ 1 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಹಾಕಬಾರ್ದು. ಏಡಿ ಪದಾರ್ಥ ಮಾಡುವಾಗ ತುಂಬ ಉಪ್ಪು ಹಾಕಿದರೆ ಉಪ್ಪು ಬೇಗ ಜಾಸ್ತಿ ಆಗ್ತದೆ. ಅದಕ್ಕೆ ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಬೇಯಲಿಕ್ಕೋಸ್ಕರ ನೀರು ಹಾಕುವ. ಇವಾಗ ಇದಕ್ಕೆ ನೀರು ಹಾಕ್ತೇನೆ. ಎರಡು ಲೋಟದಷ್ಟು ನೀರು ಹಾಕಿದ್ದೇನೆ. ಇವಾಗ ಇದು ಬೇಯಲಿಕ್ಕೆ ಒಂದು 10-15 ನಿಮಿಷ ಬೇಯಬೇಕು. ಮುಚ್ಚಲಿಡುವ. ಇವಾಗ ಮಸಾಲೆ ರೆಡಿ ಮಾಡುವ. ಮಸಾಲೆ ಕಡಿಯುವ. ಈಗಾಗಲೇ ನಾನು ಹೇಳಿದ್ದೇನೆ ಮಸಾಲೆ ಏನೆಲ್ಲ ಬೇಕು ಅಂತೇಳಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಡಿಯುವ. ತೆಂಗಿನ ತುರಿ ರೆಡಿ ಮಾಡಿ ಇಟ್ಟಿದ್ದೇನೆ. ಮತ್ತು ಹುರ್ಕೊಳ್ಬೇಕು. ಇದನ್ನು ಮೊದಲಿಗೆ ಮಸಾಲೆ ರುಬ್ಬಿಕೊಳ್ಳುವ. ಇದಕ್ಕೆ ಸ್ವಲ್ಪ ಅರ್ಧ ಚಮಚ ಅರಸಿನ ಹಾಕ್ತೇನೆ. ಇವಾಗ ಇದನ್ನು ಕಡಿಮೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೈಸ್ ಮಾಡಿ ಕಡಿಬೇಕು. ಮಸಾಲೆ ರೆಡಿಯಾಗಿದೆ. ತೆಂಗಿನ ತುರಿ ಕೂಡ ಹುರ್ಕೊಂಡಾಗಿದೆ. ಇವಾಗ ಬೆಂದಿದೆ ಅಂತ ನೋಡುವ. ಈಗ ಸ್ವಲ್ಪ ಕುದಿ ಬರಲಿ. ಉಪ್ಪು ಇವಾಗಲೇ ನೋಡ್ಕೊಳ್ಬೇಕು. ಕುದಿ ಬಂದಿದೆ ಅಂತ ನೋಡುವ. ವಾವ್, ಸೂಪರಾಗಿ ಬಂದಿದೆ. ನೋಡಿ, ಸೂಪರಾಗಿದೆ. ಇನ್ನು ಇದಕ್ಕೆ ತೆಂಗಿನ ತುರಿ ಹಾಕುವ.
ತೆಂಗಿನ ತುರಿ ಹಾಕ್ತಾಯಿದ್ದೇನೆ. ಈಗ ಮಿಕ್ಸ್ ಮಾಡೋಣ. ಸುಕ್ಕ ರೆಡಿ ಆಯಿತು. ಸುಕ್ಕ ರೆಡಿಯಾಗಿದೆ. ವಾವ್, ಬಿಸಿ ಬಿಸಿಯಾದ ಏಡಿ ಸುಕ್ಕ ರೆಡಿ. ಇಷ್ಟಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.